ನಾನು ಹರ್ಷಿತಾ. ಕಾರ್ವಾ ಪ್ಲಸ್ ಚಾನೆಲ್ಗೆ ಸ್ವಾಗತ. ಲಾರಿ ಹಾಯ್ದು ಶಿಕ್ಷಕ ಸಾವು. ಕಾರವಾರ. ಬೈಕ್ ಮೇಲೆ ಶಾಲೆಗೆ ಹೋಗುತ್ತಿದ್ದ ಶಿಕ್ಷಕರೊಬ್ಬರ ಮೇಲೆ ಲಾರಿ ಹಾಯ್ದು ಮುಖ್ಯ ಶಿಕ್ಷಕ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದ ಹಬ್ಬುವಾಡದಲ್ಲಿ ನಡೆದಿದೆ. ಕಾರವಾರ ತಾಲೂಕಿನ ದೇವಳಮಕ್ಕಿ ಗ್ರಾಮದ ಶಾಲೆಯ ಹೆಡ್ಮಾಸ್ಟರ್ ಸಾವಿಗೀಡಾದ ದುರ್ದೈವಿ. ಮೃತ ಶಿಕ್ಷಕ ಉಮೇಶ್ ಗುನಗಿ ಕಿನ್ನರದ ನಿವಾಸಿಯಾಗಿರುವ ಉಮೇಶ್ ಗುನಗಿ 50 ವರ್ಷ ಮೃತಪಟ್ಟಿರುವ ಮುಖ್ಯ ಶಿಕ್ಷಕರಾಗಿದ್ದಾರೆ. ಇವರು ಇಂದು ಬೆಳಿಗ್ಗೆ ತಂದೆಯವರನ್ನ ಚಿಕಿತ್ಸೆಗಾಗಿ ಕಾರವಾರದ ಸಿವಿಲ್ ಆಸ್ಪತ್ರೆಗೆ ದಾಖಲಿಸಿ ಬಳಿಕ ದೇವಳಮಕ್ಕಿ ಶಾಲೆಗೆ ತೆರಳುತ್ತಿದ್ದರು. ಅಪಘಾತವಾಗಿದ್ದು ಲಾರಿ ಶಿಕ್ಷಕನ ಮೇಲೆ ಹಾದು ಶಿಕ್ಷಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಅವೈಜ್ಞಾನಿಕವಾಗಿ ನಡೆಯುತ್ತಿರುವ ರಸ್ತೆ ಕಾಮಗಾರಿಯೇ ಈ ಅಪಘಾತಕ್ಕೆ ಕಾರಣ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಸಂಸತ್ ಭವನದ ಆವರಣದಲ್ಲಿ ರಾಹುಲ್ ಗಾಂಧಿಯ ನೇತೃತ್ವದಲ್ಲಿ ವಿರೋಧ ಪಕ್ಷದ ನಾಯಕರು ಉಪರಾಷ್ಟ್ರಪತಿ ಹಾಗೂ ರಾಜ್ಯಸಭಾ ಸಭಾಪತಿಯವರಾದ ಶ್ರೀ ಧನ್ಕರ್ ರವರನ್ನು ಅವಮಾನಿಸುವ ರೀತಿಯಲ್ಲಿ ಅಣಕು ಪ್ರದರ್ಶನ ನಡೆಸಿದ್ದನ್ನು ಖಂಡಿಸಿ ಸುಭಾ ಸರ್ಕಲ್ನಲ್ಲಿ ಕಾರವಾರ ಬಿಜೆಪಿ ಮಂಡಲ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಸಭೆ ಸೇರಿ ಎನ್ಸಿಪಿಗೆ ಬೆಂಬಲಿಸಿ ಸಹಿ ಸಂಗ್ರಹಣೆ ಕುರಿತು ಲೋಕಸಭಾ ವಿಸ್ತರಕರಾದ ಪುರಂದರ ತಕ್ಕಟ್ಟೆಯವರು ಹಾಗೂ ಎಂಜಿ ಭಟ್ ರವರು ವಿವರಣೆ ನೀಡಿದರು. ನಂತರ ಸುಭಾ ಸರ್ಕಲ್ನಲ್ಲಿ ಉಪರಾಷ್ಟ್ರಪತಿಯವರಿಗೆ ಅಗೌರವ ತೋರಿದ ಬಗ್ಗೆ ಪ್ರತಿಭಟನೆ ನಡೆಸಲಾಯಿತು. ಮಾಧ್ಯಮ ವಕ್ತಾರರಾದ ನಾಗರಾಜ್ ನಾಯಕ್ ಹಾಗೂ ಎಂಜಿ ಭಟ್, ನಯನಾ ನಿಲಾವರ್ ಮಾತನಾಡಿದರು. ನಗರ ಅಧ್ಯಕ್ಷ ನಾಗೇಶ್ ಕೂಡೇಕರ್ ಸ್ವಾಗತಿಸಿದರು. ಗ್ರಾಮೀಣ ಅಧ್ಯಕ್ಷ ಸುಭಾಷ್ ಗುನ್ಗಿ ವಂದಿಸಿದರು. ಪ್ರತಿಭಟನೆಯಲ್ಲಿ ನಗರಸಭೆ ಸದಸ್ಯರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು, ಪಕ್ಷದ ಅನನ್ಯ ಜವಾಬ್ದಾರಿ ಇದ್ದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸಂಸತ್ ಅಧಿವೇಶನದಲ್ಲಿ 142 ಸಂಸದರನ್ನು ಅಮಾನತು ಮಾಡಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಖಂಡಿಸಿ ಕೇಂದ್ರ ಬಿಜೆಪಿ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಸಿರ್ಸಿ ಹಳೆ ಬಸ್ ನಿಲ್ದಾಣದ ಎದುರು ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾ ಅಧ್ಯಕ್ಷ ಸಾಯಿಗಾವ್ಕರ್ ನೇತೃತ್ವದಲ್ಲಿ ಸಭೆ ನಡೆಯಿತು. ಕಾಂಗ್ರೆಸ್ ಮುಖಂಡ ಜಿಟಿ ನಾಯ್ಕ್ ವಾಗ್ದಾಳಿ ನಡೆಸಿದರು. ಅಧ್ಯಕ್ಷರು ಹಾಗೂ ಎಲ್ಲ ನಮ್ಮ ಗೌರವಾನ್ವಿತ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವತ್ತಿನ ನಮ್ಮ ಇವತ್ತಿನ ಪ್ರತಿಭಟನೆ ಅಂದರೆ ಡಿಸೆಂಬರ್ 13ರಲ್ಲಿ ನಡೆದಂಥ ಈ ಒಂದು ಲೋಕಸಭೆಯ ಅದು ಹೊರಗಡೆ ಭಯೋತ್ಪಾದನೆ ಒಳಗಡೆನೇ ನಡೆಯುವಂಥ ಭಯೋತ್ಪಾದನೆ ಅಂತ ಈ ಒಂದು ಇಷ್ಟ ತನಕ ಮಳವಟ್ಟದಲ್ಲಿ ನಡೆಯುವಂಥ ಕೃತ್ಯಗಳು ನಡೀತಿದೆ ಅಂದರೆ ದೇಶದ ಪರಿಸ್ಥಿತಿ ಎಲ್ಲಿ ತನಕ ಬಂದಿದೆ, ಬಿಜೆಪಿಯ ದೂರಾಡಳಿತ ಎಷ್ಟು ತನಕ ಬಂದಿದೆ ಅಂತ ಇವತ್ತು ನಾವು ನೋಡ್ಬೋದು. ಹಿಟ್ಲರ್ ಆಡಳಿತವನ್ನು ಮಾಡ್ತಿದ್ದಂಥ ನಮ್ಮ ಪ್ರಧಾನಿ ಮೋದಿಜಿಯವರು ಯಾವ ರೀತಿಯಾಗಿ ಇವತ್ತು ಅಧಿಕಾರದಲ್ಲಿ ಇದ್ದುಕೊಂಡು ಈ ರೀತಿಯ ಒಂದು ನಮ್ಮ ಲೋಕಸಭೆ ನಡೆಯುವಾಗ ಬರುವಂತಹ ಈ ಒಂದು ಅಮಾನತನ್ನ ಮಾಡದೇನೆ ನಮ್ಮಲ್ಲಿ ನೋಡ್ತಾ ಇದ್ದೇವೆ. ಅವ್ರದೇ ಪಕ್ಷದವರು ಪ್ರತಾಪ್ ಸಿಂಹ ಅಂತ ಹೇಳಿದವರು ಅವರ ಪೇಪರ್ನಲ್ಲಿ ಹೋಗಿ ಒಳಗಡೆ ಅಂತ ಹೋದಂತ ಪ್ರವೇಶ ಮಾಡಿದವರನ್ನ ಅರ್ಹರನ್ನ ಮಾಡದೆ ನಮ್ಮ 146 ಸಂಸದರು ಇದರ ಬಗ್ಗೆ ಯಾಕೆ ಅಂತ ಪ್ರಶ್ನೆ ಹಾಕಿದ್ದಕ್ಕೆ ಪ್ರತಿಭಟನೆ ಮಾಡೋದಕ್ಕೆ ಅವರನ್ನ ಅನರ್ಹಗೊಳಿಸಿದ್ದಾರೆ. ಇದು ಎಲ್ಲಿಯ ನ್ಯಾಯ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನ್ಯಾಯಕ್ಕೆ ಅಂದ್ರೆ ಒಂದು ದೇಶದ ಗೌರವಾನ್ವಿತ ಪ್ರಧಾನಿಯಾಗಿ ಇವತ್ತು ಈ ರೀತಿಯ ಒಂದು ನ್ಯಾಯವನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಇದು ಎಲ್ಲಿಯ ಒಂದು ಸಂವಿಧಾನ, ಎಲ್ಲಿಯ ಒಂದು ಡೆಮೋಕ್ರಸಿ ಎಲ್ಲಿ ತನಕ ಬಂದಿದೆ ಅಂದ್ರೆ ಇವರೇ ತಯಾರು ಮಾಡಿದ ಒಂದು ಡೆಮೋಕ್ರಸಿನ, ಇವರದೇ ಒಂದು ಪ್ರಜಾಪ್ರಭುತ್ವನ ಅಂತ ಇವತ್ತು ನಾವು ಪ್ರಶ್ನೆಯನ್ನು ಹಾಕೊಳ್ಳುವಂತ ಬಂದಿದೆ. ಈ ರೀತಿಯಲ್ಲಿ ನಡೀತಾ ಇದೆ ದೇಶದ ಪರಿಸ್ಥಿತಿ. ಇವತ್ತು ನಮ್ಮ ದೇಶವನ್ನ
ಕಣ್ಣಾಡಿಸಿದಾಗ ನಮ್ಮ ದೇಶದ ಪರಿಸ್ಥಿತಿ ಎಲ್ಲಿ ತನಕ ಬಂದಿದೆ ಅಂತ ನಾವೆಲ್ಲ ನೋಡಬಹುದು. ನಮ್ಮ ಬೆಲೆ ಏರಿಕೆ ನಡೀಬಹುದು. ಇವತ್ತು ಏನ್ ನಡೀತಾ ಇದೆ ದೇಶದಲ್ಲಿ, ಇಡೀ ಒಂದು ಚುನಾವಣೆ ಒಂದೇ ಕೇಂದ್ರ ಅಂದ್ರೆ ದೇಶದಲ್ಲಿ ಬಿಜೆಪಿ ಸರ್ಕಾರ ಬರಬೇಕು, ಎಲ್ಲಾ ಕಡೆ ತಮ್ಮ ಸರ್ವಾಧಿಕಾರಿ ಆಗಬೇಕು. ಹಿಟ್ಲರ್ ಯಾವ ರೀತಿ ಸರ್ವಾಧಿಕಾರಿ ಧೋರಣೆಯನ್ನ ಮಾಡಿದ್ದಾನೆ, ಅದೇ ರೀತಿ ಇವತ್ತು ನಮ್ಮ ಮೋದಿಜಿ ಅವರು ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿ ಪ್ರಶ್ನೆ ನಾವು ಎಲ್ಲ ಕೇಳುವುದಿಷ್ಟೇ. ಈ ಒಂದು ಡಿಸೆಂಬರ್ 13ರಲ್ಲಿ ನಡೆದ ಈ ಸಂಸತ್ತಿನ ಈ ಒಂದು ನಡೆದ ಇದರಲ್ಲಿ ಯಾವ ರೀತಿಯಾಗಿ ಬಂದು ನಮ್ಮ ಒಳಗಡೆಯನ್ನ ಪ್ರವೇಶ ಮಾಡಿ ಯಾವ ರೀತಿ ಮಾಡಿದ್ರು, ಅದೇ ಇನ್ನು ನಮ್ಮಲ್ಲಿ ದೇಶದ ಭದ್ರತೆ ಇದೆಯೋ ಇಲ್ಲವೋ ಅಂತ ನಾವೊಂದು ಪ್ರಶ್ನೆಯನ್ನು ಹಾಕಬೇಕಾಗಿದೆ. ನಮ್ಮ 146 ಸಂಸದರನ್ನ ಅನರ್ಹಗೊಳಿಸಲಿಕ್ಕೆ ಇವರಲ್ಲಿ ನಾವೆಲ್ಲ ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ. ಇದಕ್ಕೆ ಕೂಡಲೇ ಉತ್ತರವನ್ನ ಕೊಟ್ಟು ಮುಂದಿನ ಇದನ್ನ ಇವರು ತಿದ್ದುಕೊಳ್ಬೇಕಾಗಿದೆ. ಮುಂದೆ ಇದನ್ನ ಅವರನ್ನ ಅರ್ಹಗೊಳಿಸಿ ನಮ್ಮ ಎಲ್ಲ ಈ ಒಂದು ಮುಂದೆ ನಾವು ಈ ಒಂದೇ ಸಾಂಕೇತಿಕವಾಗಿ ಮಾಡಿದ ಒಂದು ಪ್ರತಿಭಟನೆ ಇನ್ನು ಮುಂದಿನ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡ್ಕೊಳ್ಳಿಕ್ಕೆ ತಯಾರಿದ್ದೇವೆ ಅಂತ ಹೇಳ್ತಾ, ಮುಂದಾದ್ರೂ ಇದನ್ನ ಬಗ್ಗೆ ಎಚ್ಚೆತ್ತುಕೊಳ್ಳಿ ಅಂತ ನಾವು ಇದನ್ನ ಸೂಚನೆಯನ್ನು ಕೊಡ್ತಾ ಇವತ್ತು ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಅಂತ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. 87 ವರ್ಷದಿಂದ ಗ್ರಾಹಕರ ವಿಶ್ವಾಸದಡಿಯಲ್ಲಿ ನರಸಿಂಹ ಮಾರ್ಕೆಟ್ ಕಾರವಾರ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ಪೂಜಾ ಹೋಮ ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಎಲ್ಲ ಕಾರ್ಯಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳು, ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣುಗಳು, ಬೇಲಪತ್ರೆ, ತುಳಸಿ, ಹರಿಯಾಳ, ಶಂಖ, ರುದ್ರಾಕ್ಷ, ಕಡಧಾನ್ಯ, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆಕಳ ಶುದ್ಧ ಹಾಲು, ಶುದ್ಧ ಗೋಮೂತ್ರ, ತುಪ್ಪ ಸಿಗುತ್ತದೆ. ನಿಮಗೆ ಲಭ್ಯವಿರುವ ವಸ್ತು ಕಾರವಾರದ ಯಾವುದೇ ಭಾಗದ ಮನೆಗೆ ಮುಟ್ಟಿಸುವ ವ್ಯವಸ್ಥೆಯ ನಮ್ಮ ನರಸಿಂಹ ಮಾರ್ಕೆಟ್ ಕಾರವಾರ. ಒಮ್ಮೆ ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಿ. ನರಸಿಂಹ ಮಾರ್ಕೆಟ್, ರಾಯ್ಕರ್ ಮ್ಯಾನರ್, ಕೈಕಿಣಿ ರೋಡ್, ಕಾರವಾರ. ಮೊಬೈಲ್ ನಂಬರ್ 9242121334.